ಆಂದೋಲನ ಬಿಜೆಪಿ ಹಟಾವೋ ದೇಶ ಬಚಾವೋ ಮಂಜೇಶ್ವರ ಲೋಕಲ್ ಸಮಿತಿ ನೇತೃತ್ವದಲ್ಲಿ ಕಾಲ್ನಡೆ ಜಾಥಾ ನಿನ್ನೆ ನಡೆಯಿತು. ಸಿಪಿಐ ಮಂಜೇಶ್ವರ ಲೋಕಲ್ ಸಮಿತಿ ನೇತೃತ್ವದಲ್ಲಿ ನಡೆದ ಕಾಲ್ನಡೆ ಜಾಥಾ ಉದ್ಘಾಟನಾ ಕಾರ್ಯಕ್ರಮ ತುಮಿನಾಡಿನಲ್ಲಿ ಸಿಪಿಐ ಜಿಲ್ಲಾ ಸಮಿತಿ ಸದಸ್ಯರಾದ ಎಸ್ ರಾಮಚಂದ್ರ ಬಡಾಜೆ ಉದ್ಘಾಟಿಸಿದರು. ಮುಸ್ತಫಾ ಕಡಂಬರ ಅಧ್ಯಕ್ಷತೆ ವಹಿಸಿದರು. ಜಾಥಾ ಕ್ಯಾಪ್ಟನ್ ಶ್ರೀಧರ್ ಮಾಡ, ಪಕ್ಷದ ಲೋಕಲ್ ಸಮಿತಿ ಸದಸ್ಯರು, ಬ್ರಾಂಚ್ ಸಮಿತಿ ಕಾರ್ಯದರ್ಶಿಗಳು, ಪಕ್ಷದ ಸದಸ್ಯರು, ಮಹಿಳಾ ಸಂಘ ನೇತಾರೆಯರು, ಎಐವೈಎಫ್ ಸದಸ್ಯರು, ಬಾಲವೇದಿ ಸದಸ್ಯರು ಮೊದಲಾದವರು ಉಪಸ್ಥಿತರಿದ್ದರು. ಗಣೇಶ್ ಕುಂಜತ್ತೂರು ಸ್ವಾಗತಿಸಿ ದಯಾಕರ ಮಾಡ ವಂದಿಸಿದರು. ಬಳಿಕ ಹೊಸಂಗಡಿಯಲ್ಲಿ ನಡೆದ ಸಮಾರೋಪ ಸಮಾರಂಭ ಸಿಪಿಐ ರಾಜ್ಯ ಸಮಿತಿ ಸದಸ್ಯರಾದ ಟಿ ಕೃಷ್ಣನ್ ಉದ್ಘಾಟಿಸಿ ಮಾತನಾಡುತ್ತಾ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿದರು. ದಯಾಕರ ಮಾಡ ಅಧ್ಯಕ್ಷತೆ ವಹಿಸಿದರು. ಗಣೇಶ್ ಕುಂಜತ್ತೂರು ಸ್ವಾಗತಿಸಿ ಮುಸ್ತಫಾ ಕಡಂಬರ್ ವಂದಿಸಿ ಸಿಪಿಐ ದೇಶೀಯ ಆಂದೋಲನದ ಭಾಗವಾಗಿ ಬಿಜೆಪಿ ಹಟಾವೋ ದೇಶ ಬಚಾವೋ ಪಂಪುನ ಮುದ್ರಾವಾಕ್ಯದ ಒಂದೇ ಇಡೀ ಕೇರಳದ ಆದ್ಯಂತ ಲೋಕಲ್ ಕಮಿಟಿದ ಆಶ್ರಯಗಳು ಇಂಚಿನ ವಿವಿಧ ಕಾಲ್ನಡೆ ಜಾಥಾ ನಡಪಡು ಬೆಟ್ಟ ಭಾಗವಾದ ಅಂದರೆ ಈ ಮಂಜೇಶ್ವರ ಪಂಚಾಯತ್ಗೆ ಮುಲ್ಪಡದೆ ಕುಂಜತ್ತೂರು ಪ್ರಾರಂಭ ಆದ ಬೈಯಡಿ ಹೊಸಂಗಡಿ ಸಮಾಪನೆ